ಬೆಳ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿದ ದೇಳಕಟ್ಟೆ ಕೇಂದ್ರ ಭಾಗಡು ಕಾರ್ಯಾಚರಿಸೊಂದಿತ್ತಿನ ಬಿಎಸ್ಎನ್ಎಲ್ ಕಚೇರಿ ತೂಪೊತ್ತುದು ಭಾಗಶಃ ಕಂಚಿದು ಪೋತುಂಡು. ವಿದ್ಯುತ್ ಉಪಕರಣದ ಶಾರ್ಟ್ ಸರ್ಕ್ಯೂಟೆ ತೂಪತ್ತರೆ ಕಾರಣ ಆದು ಪೊಡುಪಣದು ಅಂದಾಜು ಸಾಧಿಸದು. ಅಗ್ನಿಶಾಮಕ ದಳತಕಲು ಬತ್ತದು ತೂನು ತೆಕ್ಕಾದು ಆಪಿಂಚಿ ಹೆಚ್ಚಿನ ಅವಘಡನ್ ತಪ್ಪಾದಿರು. ಅಂಗಾರೆ ಸುಮಾರು 9 ಗಂಟೆದ ಪೊರ್ತುಗು ಒಂಜನೆ ಮಾಳಿಗೆಡುಪ್ಪುನ ಬಿಎಸ್ಎನ್ಎಲ್ ಕಚೇರಿಡು ಪುಗೆ ಬರೊಂದಿತ್ತಿನೇನು ತೂಯಿನ ಸ್ಥಳೀಯರು ಇಂದೆನು ಬೆಳ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಸತ್ತಾರ್ರೆಗು ಮಾಹಿತಿ ಕೊರಿಯರು. ತಕ್ಷಣ ಆರು ಅಗ್ನಿಶಾಮಕ ದಳತಕ್ಲೆಗು ಮಾಹಿತಿ ಕೊರ್ದು ಅಕ್ಲೆನು ಜಾಗೆಗೆ ಲೆಪ್ಟಾಯರು. ಅಗ್ನಿಶಾಮಕ ದಳ ಬರ್ಪಣಡೆ ಮುಟ್ಟ ಸ್ಥಳೀಯರು ಒಟ್ಟು ಸೇರ್ದು ತೂ ತೆಕ್ಕಾಯರೆ ತಂಕ್ಲೆರ್ದು ಆಪಿನಾತ್ ಪ್ರಯತ್ನ ಬತ್ತೇರು. ಅಗ್ನಿಶಾಮಕ ದಳದ ತಂಡದಗಳು ತೂನು ತೆಕ್ಕಾದು ಆಪಿಂಚಿ ಮಲ್ಲ ಅವಘಡನು ತಪ್ಪಾಯರು. ಸ್ಥಳೀಯರಿನ ಪ್ರಯತ್ನ ಅಗ್ನಿಶಾಮಕ ದಳದ ಕಾರ್ಯಾಚರಣೆದ ಬಗೆಟ್ ಸ್ಥಳೀಯ ದೇಳಕಟ್ಟೆ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲಾ ಅಧ್ಯಕ್ಷರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಪೊಲಕೊರಿಯರು. ಗ್ರಾಮ ಪಂಚಾಯತಿನ ದೇಳಕಟ್ಟೆಯ ದೂರವಾಣಿ ಎಕ್ಸ್ಚೇಂಜ್ ಕೇಂದ್ರಕ್ಕೆ ಒಂದು ಅಗ್ನಿ ಅವಘಡ ಆಗಿದೆ. ಈ ಸಂದರ್ಭದಲ್ಲಿ ಈ ಭಾಗದ ನಮ್ಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರು, ಗೌರವಾನ್ವಿತ ಉಪಾಧ್ಯಕ್ಷರು, ಈ ಭಾಗದ ಎಲ್ಲ ಪಂಚಾಯತ್ ಸದಸ್ಯರು, ಇವರ ನಾಗರಿಕರೆಲ್ಲ ಸೇರಿ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ಯಾವುದೇ ರೀತಿಯಾದ ಅವಘಡ ಆಗದಕ್ಕೆ ನೋಡಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಒಂದು ದೂರವಾಣಿ ಎಕ್ಸ್ಚೇಂಜ್ ಕೇಂದ್ರದಲ್ಲಿ ಬಹಳಷ್ಟು ನ್ಯೂನತೆಗಳಿವೆ. ಅವೆಲ್ಲವನ್ನು ಕೂಡ ಮುಂದಿನ ದಿನಗಳಲ್ಲಿ ಸರಿಪಡಿಸಬೇಕಾದಂಥ ಅವಶ್ಯಕತೆ ಇದೆ. ಈಗಾಗಲೇ ಇಲ್ಲಿನ ಸಿಬ್ಬಂದಿಗಳು ಹೇಳುವಂತೆ ಇಲ್ಲಿನ ಒಳಗಡೆ ವೈರಿಂಗ್ನ ವ್ಯವಸ್ಥೆ ಸರಿಯಾಗಬೇಕು, ಎಸಿಯ ಒಂದು ವ್ಯವಸ್ಥೆ ಆಗಬೇಕು, ಫುಲ್ ಟೈಮ್ ಆಗಿ ಇಲ್ಲೊಬ್ಬರು ವಾಚ್ಮ್ಯಾನ್ ನೇಮಿಸುವಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಈ ಒಂದು ಟೆಲಿಫೋನ್ ಎಕ್ಸ್ಚೇಂಜಿನ ವ್ಯವಸ್ಥಿತವಾದ ಕ್ರಮಕ್ಕೆ ಕೂಡಲೇ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ನಾವು ವಿನಂತಿಯನ್ನು ಮಾಡ್ತೇವೆ. ಜೊತೆಗೆ ಯಾವುದೇ ರೀತಿಯಾದ ಅವಘಡ ಆಗದೆ ಬಹಳ ವ್ಯವಸ್ಥಿತವಾಗಿ ನಮ್ಮ ಅಗ್ನಿಶಾಮಕ ದಳದವರು ಮತ್ತು ಈ ಭಾಗದ ಆರಕ್ಷಕ ಠಾಣೆಯ ನಮ್ಮ ಇನ್ಸ್ಪೆಕ್ಟರ್ಗಳು, ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರು ಎಲ್ಲರೂ ಸಾರ್ವಜನಿಕ ಬಂಧುಗಳು ಸೇರಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಅವಘಡ ಆಗದೆ ಎಚ್ಚರವನ್ನು ನಾವು ವಹಿಸಿಕೊಳ್ಬೇಕು ಅಂತ ವಿನಂತಿ. ಈ ಘಟನೆ ಕಾಡೆ ಗೊತ್ತಾಯ್ನಿಟ್ಟು ಆಂಡು ಒಂಜಿ ವೇಳೆ ರಾತ್ರಿ ಆತಂಡ ಇಡೀ ಕಟ್ಟಣಗ ಹಾನಿ ಆತು, ಮಲ್ಲ ನಷ್ಟ ಆತು, ದೇವರೇ ಕಾತನಿ ಪಂಡದ ತಾಲೂಕು ಪಂಚಾಯತ್ ಅಧ್ಯಕ್ಷರು ಮೊಹಮ್ಮದ್ ಮೋನು ತಿಳಿಪಾಯರು. ದೇರಳಕಟ್ಟೆ ಪ್ರದೇಶದಲ್ಲಿ ಸುಮಾರು ವರ್ಷಗಳಿಂದ ಬಿಎಸ್ಎನ್ಎಲ್ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ. ಇವತ್ತು ಇಲ್ಲಿಯ ಈ ಬಿಎಸ್ಎನ್ಎಲ್ ಕೇಂದ್ರದಲ್ಲಿ ಒಂದು ದೊಡ್ಡ ಅವಘಡ, ಅದು ಸಣ್ಣದಿಂದ ಮುಗಿದಿದೆ. ರಾತ್ರಿ ಹೊತ್ತಾದರೆ ಈ ಪ್ರದೇಶದ ಎಲ್ಲ ಜನಸಾಮಾನ್ಯರಿಗೆ, ಹತ್ತಿರದ ಮನೆಗಳಿಗೆ ತೊಂದರೆ ಆಗ್ಬೋದು. ಆದರೆ ದೇವರ ದಯದಿಂದ ಇದು ಬೆಳಿಗ್ಗೆ ಆದ್ದರಿಂದ ಏನು ಜನರಿಗೆ ತೊಂದರೆ ಆಗೋದಿಲ್ಲ. ಮುಖ್ಯ ಸಮಯಕ್ಕೆ ನಮ್ಮ ಫೈರ್ ಸರ್ವಿಸ್ನವರು, ಪೊಲೀಸ್ ಇಲಾಖೆ ಬಂದು ಅದಕ್ಕೆ ಸರಿಯಾದ ಸ್ಪಂದನೆ ಕೊಟ್ಟಿದ್ದಾರೆ. ಈಗ ನಮ್ಮ ದೇಶದಲ್ಲಿ ಬಿಎಸ್ಎನ್ಎಲ್ ಖಂಡಿತವಾಗಿ ಹಲವಾರು ವರ್ಷಗಳ ಮುಂಚೆ ಬಿಎಸ್ಎನ್ಎಲ್ ಮಾತ್ರ ನಮಗೆ ಈ ಫೋನ್ ಇತ್ತು ನಮ್ಮ ದೇಶದಲ್ಲಿ. ಈಗ ಖಾಸಗಿಯವರ ಲಾಭಿಗೆ ಮಣಿದು ಬಿಎಸ್ಎನ್ಎಲ್ ನಮ್ಮ ಇಲಾಖೆಯಲ್ಲಿ ನಿರ್ಲಕ್ಷ್ಯನ ತೋರಿಸ್ತಾ ಇದ್ದಾರೆ. ಆ ಫೋನಿನ ಬಗ್ಗೆ ಜಾಸ್ತಿ ಯಾರು ಇದು ಮಾಡೋದಿಲ್ಲ. ಯಾಕೆಂತ ಹೇಳಿದರೆ ಖಾಸಗಿ ಫೋನುಗಳು ಈ ದೇಶದಲ್ಲಿ ತುಂಬಿಕೊಂಡಿದೆ, ಭಾಳಷ್ಟು ಲೂಟಿ ಮಾಡ್ತಾ ಇದ್ದಾರೆ ಖಾಸಗಿ ಮೊಬೈಲ್ನವರು. ಆದರೆ ನಮ್ಮ ಬಿಎಸ್ಎನ್ಎಲ್ ಸರ್ಕಾರದ ಫೋನಿಗೆ ಭಾಳಷ್ಟು ಬೇಡಿಕೆ ಕಮ್ಮಿ. ಜೊತೆಗೆ ಈ ಬಿಎಸ್ಎನ್ಎಲ್ಲನ್ನು ಎಲ್ಲೆಲ್ಲ ನಮ್ಮ ಹೆಡ್ ಆಫೀಸ್ ಇದೆ, ಎಲ್ಲೆಲ್ಲ ನಮಗೆ ಇದೆ, ಅದರಲ್ಲಿ ಸರಿಯಾದ ಮೇಂಟೈನ್ ಮಾಡೋದಿಲ್ಲ, ಸರಿಯಾದ ವಾಚ್ಮ್ಯಾನ್ ಇಡುವುದಿಲ್ಲ, ಅದಕ್ಕೆ ಸಿಬ್ಬಂದಿವರೆಗೂ ಸಹ ಕೊರತೆ ಇದೆ. ಹಾಗಾಗಿ ಆದಷ್ಟು ಬೇಗ ಬಿಎಸ್ಎನ್ಎಲ್ ನಮ್ಮ ದೇಶದ ಸಂಪತ್ತು. ಆ ಬಿಎಸ್ಎನ್ಎಲ್ ಫೋನು ಎಲ್ಲ ಸಾರ್ವಜನಿಕರು ಅದರ ಉಪಯೋಗ ಪಡೆಯಬೇಕು. ಜೊತೆಗೆ ಇಲಾಖೆ
ಜನರಿಗೆ BSNL ಫೋನನ್ನು ಕೊಟ್ಟು ಜನಸಾಮಾನ್ಯರಿಗೆ BSNL ಉಪಯೋಗ ಮಾಡಬೇಕು. ಇದು ಸರ್ಕಾರದ ಫೋನ್. ಹಾಗಾಗಿ BSNL ಕೆಲವು ಇಲಾಖೆಯವರು, ನಾನು ಎಲ್ಲರಂತ ಎಲ್ಲಿಗೆ ಹೋಗುವುದಿಲ್ಲ, BSNL ಇಲಾಖೆಯವರ MDಗಳು ಈ ಖಾಸಗಿ ಫೋನಿನ ಮುಖಾಂತರ ಅವರಿಗೆ ಕನೆಕ್ಷನ್ ಮಾಡಿ BSNL ಅನ್ನು ಮೂಲೆಗೆ ತಳ್ಳುವಂಥ ಪರಿಸ್ಥಿತಿ ಆಗ್ತಾ ಇದೆ. ಅದಕ್ಕಾಗಿ ಸರ್ಕಾರ ಎಚ್ಚೆತ್ತುಕೊಂಡು ಈ BSNL ಫೋನ್ ಇಡೀ ದೇಶದ ಉದ್ದಗಲಕ್ಕೂ BSNL ಫೋನ್ ಉಪಯೋಗ ಮಾಡಲಿಕ್ಕೆ ಜನ ಸಹಕಾರ ಕೊಡಬೇಕು. ಇಲಾಖೆ ಅದರ ಬಗ್ಗೆ ಗಮನ ಹರಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೇನೆ. ಜೊತೆಗೆ ಇವತ್ತು ನಮ್ಮ ಈ ಪರಿಸರದಲ್ಲಿ ಏನು ಆಗದೆ ಒಳ್ಳೆಯ ರೀತಿಯಲ್ಲಿ ಆಗಿದೆ. ಅದಕ್ಕಾಗಿ ದೇವರಿಗೆ ನಾವು ಫಸ್ಟಿಗೆ ಕೃತಜ್ಞತೆ ಸಲ್ಲಿಸ್ತೇವೆ. ಜೊತೆಗೆ ಈ ಪ್ರದೇಶದ ಉಪಾಧ್ಯಕ್ಷರು, ನಮ್ಮ ಸ್ಥಳೀಯ ಪಂಚಾಯತಿನ ಸದಸ್ಯರು ಎಲ್ಲ ಬಂದು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಈ ಬೆಲ್ಮ ಗ್ರಾಮದ ನಾಗರಿಕರಿಗೂ, ಪಂಚಾಯತಿನ ಉಪಾಧ್ಯಕ್ಷರು, ಸದಸ್ಯರು, ನಾನು ಮಂಗಳೂರು ತಾಲೂಕಿನ ಪರವಾಗಿ ತಕ್ಕ ಸಮಯಕ್ಕೆ ಬಂದು ಸೇವೆ ಮಾಡಿದ ಫೈರ್ ಸೊಲ್ಯೂಷನ್ ಅವರು, ಪೊಲೀಸ್ ಇಲಾಖೆಯವರಿಗೂ ಸಹ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ. ಮುಲ್ಪದ ವ್ಯವಸ್ಥೆಲು ಸರಿಯಾದ ಈಚಿ ಇಡೆಗ್ ಸರಿಯಾಯಿನ ಸಿಬ್ಬಂದಿ ವರ್ಗನ ನೇಮಕ ಮಲ್ತದು ರಾತ್ರೆಡು ಕಾರ್ಯಾಚರಿಸಾವನ ವಾಚ್ಮ್ಯಾನಲ್ನ ನೇಮಕ ಮಲ್ಪಡು ಪಂಡದು ಬೆಳ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಅಬ್ದುಲ್ ಸತ್ತಾರ್ ಸರಕಾರನ ಒತ್ತಾಯಿಸಾಯರು. ಸುಮಾರು 10 ಗಂಟೆ ವೇಳೆಗೆ ದೇರಳಕಟ್ಟೆಯ ಟೆಲಿಫೋನ್ ಎಕ್ಸ್ಚೇಂಜ್ ಬೆಂಕಿ ಆಗಿದ್ದು, ಅನಾಹುತಿ ಆಗಿದ್ದು. ಆ ಅನಾಹುತವನ್ನು ನೋಡಿ ಸಾರ್ವಜನಿಕರು ನನಗೆ ಫೋನ್ ಮೂಲಕ ಕರೆ ಮಾಡಿ ಹೇಳಿದಾಗ ಅಗ್ನಿಶಾಮಕ ದಳಕ್ಕೆ ಮತ್ತು ಅಗ್ನಿಶಾಮಕ ದಳಕ್ಕೆ ಮಾಹಿತಿಯನ್ನು ನೀಡಿದ್ದೇನೆ. ಅದೇ ರೀತಿ ಈ ಒಂದು ಇಲ್ಲಿ ಬಂದು ನೋಡುವಾಗ ಇಲ್ಲಿಯ ವ್ಯವಸ್ಥೆಗಳು ಸರಿಯಾಗಿ ಇರುವುದಿಲ್ಲ. ಈ ಎಕ್ಸ್ಚೇಂಜಿನಲ್ಲಿ ರಾತ್ರಿ ಹೊತ್ತು ಯಾವುದೇ ಕೂಡ ಸಿಬ್ಬಂದಿ ಆಗಲಿ, ಯಾವುದೇ ಕೂಡ ಒಂದು ವಾಚ್ಮೆನ್ ಕೂಡ ಇದಕ್ಕೆ ನೇಮಕವನ್ನು ಮಾಡಲಿಲ್ಲ. ಇದು ಇವರ ಟೆಲಿಫೋನ್ ಎಕ್ಸ್ಚೇಂಜ್ ಅವರ ಬೇಜವಾಬ್ದಾರಿಯಿಂದ ಆಗಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿಗೆ ಸರಿಯಾದಂತಹ ಸಿಬ್ಬಂದಿ ವರ್ಗವನ್ನು ನೇಮಕ ಮಾಡಿ ಕೂಡಲೇ ರಾತ್ರಿ ಕೂಡ ಕಾರ್ಯಾಚರಿಸುವಂತಹ ವಾಚ್ಮನ್ನ ಕೂಡ ನೇಮಕ ಮಾಡಬೇಕಂತ ಸರ್ಕಾರವನ್ನು ಒತ್ತಾಯಿಸಿ, ಅದೇ ರೀತಿ ಇನ್ನು ಮುಂದಕ್ಕೆ ಈ ಒಂದು ಇಂತಹ ಅನಾಹುತ ನಡೆಯಬಾರ್ದು. ಯಾವುದಾದ್ರೂ ಕೂಡ ರಾತ್ರಿ ಹೊತ್ತು ಈ ಒಂದು ಅನಾಹುತ ನಡೆದಿದ್ದರೆ ಇದು ಬಹಳ ದೊಡ್ಡದಾಗ್ತಿತ್ತು. ದೇವಾಲಯದಿಂದ ಈ ಅನಾಹುತವನ್ನು ಎಲ್ಲರ ಸಹಕಾರದೊಂದಿಗೆ ಅಗ್ನಿಶಾಮಕ ದಳ ಮತ್ತು ಹೊನ್ನಾಳಿ ಪೊಲೀಸ್ ಆರಕ್ಷಕರು ಕೂಡ ಇದಕ್ಕೆ ಶ್ರಮಿಸಿ ಈ ಒಂದು ದೊಡ್ಡ ಒಂದು ಅನಾಹುತವನ್ನು ತಪ್ಪಿಸಿದ್ದಾರೆ. BSNL కచేరిద ఉలాడితిన విద్యుత్ ఉపకరణలు విద్యుత్ వైరింగ్లో ಹೆಚ್ಚಿನ ಅಂಶ ಕಂಚಿದು పోతుండవు. ಇಂದತೆ ರಿಪೇರಿಗ್ಲ ಮಲ್ಲ ಬೇಲೆ ಉಂಡು ಪಂಡದು BSNL ಕಚೇರಿದ ಸಿಬ್ಬಂದಿಲು ಸ್ಥಳೀಯರು ಅಗ್ನಿ ಅವಘಡದ ಬಗೆಟ್ ಹೆಚ್ಚಿನ ಮಾಹಿತಿ ಕೊರಿಯರು. ಇಲ್ಲಿ ಕಾಂಡೆ 9:30 ಡ್ಯೂಟಿಗೆ ಬಂದಾಗ ಮುಂದೆ ಆಯ್ತು ತುಂಬ ಹಿಂಗೆ ಫೋನ್ ಮಾಡ್ತಾ ಕೆಲ ಪಬ್ಲಿಕ್ ಫೋನ್ ಮಾಡ್ತಾರೆ ಇಂಜಿನ್ ಟೆಪ್ಪಿಗೆ ಬರೋದು ಮತ್ತು ತೂನಾಗ AC ಶಾರ್ಟ್ ಆಯ್ತು ಬಕ್ಕ ನಮ್ಮ ಸರ್ಕ್ಯೂಟ್ ಲೈನ್ ಮಾಡಮ್ ಪೂರ ಇದೆಲ್ಲ ಹೋಗಿದೆ, ಗೊತ್ತು ಹೋಗಿದೆ. ಸಾಧಾರಣ ಒಂದು 5 ರಿಂದ 10 ಲಕ್ಷವರೆಗೆ ಲಾಸ್ ಇದೆ. ಮತ್ತು ಇದಕ್ಕೆ ಸರಿಯಾದ ಅಧಿಕಾರಿಗಳು ಈಗ ಅವರು ಕೊರೋನಾ ಇದರಲ್ಲಿ ಕೇರಳದಲ್ಲಿದ್ದಾರೆ. ಮತ್ತು ಈಗ ನಾವು ಆಗಲು ಬರ್ತೇವೆ, ನಮ್ಮ ಫೀಲ್ಡ್ ವರ್ಕಿಗೆ ನಾವು ಬರ್ತೇವೆ. ಒಳಗೆ ಯಾರು ಇದ್ದಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಇರೋದಿಲ್ಲ, ಯಾರು ಮೇಂಟೆನ್ಸಿಗೆ ಇದಿಲ್ಲ. AC ಖಾಲಿ ಒಂದು ವರ್ಕ್ ಆಗ್ತಾ ಇದೆ, ಸರಿಯಾಗಿ ವರ್ಕ್ ಆಗುತ್ತಿಲ್ಲ. AC ಅಂದರೆ ಫ್ಯಾನ್ ಇದರಲ್ಲಿ ವರ್ಕ್ ಆಗ್ತಾ ಇದೆ, ಅದೇನೋ ಬಿಸಿಯಾಗಿ ಶಾರ್ಟ್ ಆಗಿರ್ಬೋದು. ಇದನ್ನು ಇಲಾಖೆ ಗಮನದಲ್ಲಿಟ್ಟು ಅದನ್ನು ಸರಿಪಡಿಸಬೇಕಾಗಿ ನಾನು ಕೇಳಿಕೊಳ್ತೇನೆ. ಕೋಣಾಗೆ ಪೊಲೀಸ್ ಸಿಬ್ಬಂದಿಲು ಜಾಗೆಡಿತದು ಪ್ರಕರಣ ದಾಖಲಿಸಾದು ಜನ ಸೇರಂದಿಲಕ ತಗೊಂಡಿರು.